ಆರೋಪಿ ಕೃಷ್ಣರಾವ್ ಬಂಧನವಾಗಿದೆ ಎಂದು ಶಾಸಕ ಅಶೋಕ್ ಕುಮಾರ್ ರೈ ಹೇಳಿದ್ದಾರೆ. ಶನಿವಾರ ಸಂತ್ರಸ್ತೆಯ ಮನೆಗೆ ಭೇಟಿ ನೀಡಿದ ಶಾಸಕ ಅಶೋಕ್ ಕುಮಾರ್ ರೈ ಮಾಹಿತಿ ನೀಡಿದರು. ಎಸ್ಪಿ ಅವರಿಗೆ ತಿಳಿಸಿದ ತಕ್ಷಣ ತಂಡ ರಚಿಸಿ ಆರೋಪಿ ಪತ್ತೆಗೆ ಮುಂದಾಗಿದ್ದರು. ಅದರಂತೆ ಶುಕ್ರವಾರ ರಾತ್ರಿ 8 ಗಂಟೆ ಸುಮಾರಿಗೆ ಬಂಧಿಸಲಾಗಿದೆ. ಇಂತಹ ವಿಚಾರಗಳನ್ನು ರಾಜಕೀಯಕ್ಕೆ ಬಳಸಬಾರದು. ಸಂತ್ರಸ್ತೆ ಹಾಗೂ ಮಗುವಿನ ಭವಿಷ್ಯದ ದೃಷ್ಟಿಯಿಂದ ಆಲೋಚಿಸಬೇಕಾಗಿದೆ. ನನ್ನ ಜಾಗದಲ್ಲಿ ಬೇರೆ ಯಾವುದೇ ಪಕ್ಷದವರಿದ್ದರೂ ರಾಜಕೀಯವನ್ನೇ ಮಾಡ್ತಾ ಇದ್ರು. ಆದರೆ ನಾನು ಹಾಗೆ ಮಾಡಿಲ್ಲ. ಇಬ್ಬರು ಒಂದಾಗಿ ಬಾಳಬೇಕೆಂಬುದೇ ನಮ್ಮ ಆಶಯ ಎಂದರು. ಅರುಣ್ ಕುಮಾರ್ ಪುತ್ತಿಲ ಅವರ ಹೇಳಿಕೆಯಿಂದ ಬೇಸರವಾಗಿದೆ. ಅರಿತು ಮಾತನಾಡಿದ್ದಾರೋ ಗೊತ್ತಿಲ್ಲ, ಅರಿಯದೆ ಮಾತನಾಡಿದ್ದಾರೋ ಗೊತ್ತಿಲ್ಲ. ನಾನು ಇದನ್ನು ರಾಜಕೀಯವಾಗಿ ಬಳಸಿಕೊಂಡಿಲ್ಲ. ಆದರೆ ಈ ಹುಡುಗ ಪುತ್ತಿಲ ಅವರ ಜೊತೆ ಕೆಲಸ ಮಾಡಿದವ. ಇದಕ್ಕೆ ಸಂಬಂಧಪಟ್ಟ ಫೋಟೋ ಒಂದು ನಿನ್ನೆ ವೈರಲ್ ಆಗುತ್ತಿತ್ತು. ಆದರೆ ಇದರ ಬಗ್ಗೆ ನಾನು ಮಾತನಾಡುವುದಿಲ್ಲ. ಇಬ್ಬರನ್ನ ಒಂದಾಗಿಸುವ ಕೆಲಸವನ್ನಷ್ಟೇ ನಾವು ಮಾಡಬೇಕಾಗಿದೆ ಎಂದರು. ಅವತ್ತೇ ಇದಾಗ್ತಿತ್ತು. ಇವತ್ತು ಬೇರೆ ಬೇರೆ ರಾಜಕೀಯ ಪಕ್ಷದವರು, ಬೇರೆ ಬೇರೆ ಸಂಘಟನೆಯವರು ಅವರು ಹೇಳಿದ್ದಾರೆ, MLA ಅವರು ಹೇಳಿದ್ದಾರೆ, ಅವರೇ ಮದುವೆ ಮಾಡಿ ಕೊಡಬೇಕು ವಿಚಾರಗಳೆಲ್ಲ ಬರ್ತಾ ಇತ್ತು 2-3 ದಿವಸದಿಂದ. ನೋಡಿ, ಮದುವೆ ಆಗುದು ಅಂತ ಹೇಳಿದ್ರೆ ನಿಮಗೆ ಗೊತ್ತಿತ್ತು, 2-3 ಕಡೆಯವರು ಒಪ್ಪಿಕೊಂಡು ಅವರನ್ನು ನಾನು ಎತ್ಕೊಂಡು ಬಂದು ನಿಲ್ಲಿಸಿ ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಅದು ಎಷ್ಟು ದಿವಸ ಒಪ್ಪಿಕೊಂಡು ಮದುವೆ ಆಗಬೇಕಾಗ್ತದೆ. ಸೊ ಅವ್ರು ಮಾಡಿದ ತಪ್ಪು. ನಿಮ್ಮ ಪರವಾಗಿ ನಾವು ಯಾವತ್ತೂ ಇದ್ದೇವೆ. ನಾವು ಇಲ್ಲಿಂದ ಕೂಡ ಇದರಲ್ಲಿ ನಾವು ಮೊನ್ನೆ ಹೇಳಿರುವ ಉದ್ದೇಶನೂ ಅಷ್ಟೇ. 2 ಕುಟುಂಬಗಳು ಬೇರೆ ಆಗುವುದು ಬೇಡ ಅಂತ ಹೊರತು ಇಲ್ಲದಿದ್ದರೆ ಬೇರೆ ಉದ್ದೇಶ. ಅವರೇನು ನಮ್ಮ ಚುನಾವಣೆ ಸಮಯದಲ್ಲಿ ನಮ್ಮ ಜೊತೆ ಇರಲಿಲ್ಲ. ನಮ್ಮ ಪಕ್ಷದವರು ಅಲ್ಲ, ಅವರು ಬೇರೆ ಪಕ್ಷದವರಿಗೆ ಗುರುತಿಸಿಕೊಂಡವರು. ಹಾಗೆ ಅಲ್ಲಿ ನಾವು ಕಾನೂನಾತ್ಮಕವಾಗಿ ಎಲ್ಲಿಯೂ ಕೂಡ ಅವರಿಗೆ ಸರಿ ಮಾಡಬೇಕು, ನೀವೇ ಮಾಡಬೇಕಂತ. ಈಗಲೂ ನಮ್ಮ ಸ್ಟ್ಯಾಂಡ್ ಅದೇ. ಹಾಗೆ ಮದುವೆ ಆಗಬೇಕು ಅವ್ರಿಗೆ ಗೊತ್ತಿರ್ಲಿಲ್ವಾ? 21 ವರ್ಷ ಆಗ್ಬೇಕು ಅಂತ ಹೇಳಿದ್ರೆ ಅವರು ಬರ್ಕೊಟ್ಟಿದ್ದಾರೆ, ಅದನ್ನು ಮಾಡಿದ್ದಾರೆ. ಅವರು ನಮ್ಗೆ ಇಷ್ಟು ಭರವಸೆ ಕೊಟ್ಟ ಕಾರಣ ನಾನು ಅಷ್ಟುವರೆಗೆ ಕೂತದ ಅವ್ರು ಮಾಡಿ ಕೊಡ್ತಾರೆ ಮದುವೆ. ಆಗ ಕಾನೂನು ಮುಖಾಂತರ ಹೋಗುವುದಕ್ಕೂ ಈಗ ಹೋಗುವುದಕ್ಕೂ ತುಂಬಾ ವ್ಯತ್ಯಾಸ. ಪ್ರಾಯ ಆಗಿಲ್ಲ, 21 ವರ್ಷ ಆಗಿಲ್ಲ. ಆಗ ಮಗು ಡೆಲಿವರಿ ಆಗಲಿಲ್ಲ. ಈಗ ಹೋಗುದಕ್ಕೂ ಆಗ ಅವ್ರು ಏನೋ ಸೀದಾ ಅಲ್ಲಿ ನಾವು ಅರ್ಧಾಕಿ ಅಂತ ನಾವು ಯಾವತ್ತು ಹೇಳಿ ವಿಚಾರಕ್ಕೆ ಬರೆದು ಅವರನ್ನು ತೆಗೆದುಕೊಂಡು ಕಾನೂನಾತ್ಮಕವಾಗಿ ಒಪ್ಪಿಕೊಳ್ಳೋದಕ್ಕೆ ಅದನ್ನು ನಾನು ಹೇಳುವಂತ ಕೆಲಸವನ್ನು ಮಾಡ್ತೇನೆ. ನಿಮಗೂ ಅದನ್ನು ಮಾಡುವಂತ ಪ್ರಯತ್ನ ನನ್ನಿಂದ ಏನಾಗ್ತದೆ, ಮತ್ತೆ ಒಬ್ಬರು ಆಗುದಿಲ್ಲ ಅನ್ನೋವಾಗ ನಾವು ಅವರನ್ನು ಹಿಡಿದು ಅದನ್ನು ಮಾಡಲಿಕ್ಕೆ ನನ್ನಿಂದ ಯಾರಿಂದ ಸಾಧ್ಯ ಇಲ್ಲ. ಅದು ಮಾಡಿದ್ರು ಅದು ಜೊತೆಯಲ್ಲಿ ಹೋಗುವಂಥದ್ದಲ್ಲ. ಅದರಿಂದ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ, ಅವರಿಗೂ ಗೈಡ್ ಮಾಡ್ತೇವೆ. ಇಲಾಖೆಯಿಂದ, ಪೊಲೀಸ್ ಇಲಾಖೆಯಿಂದ ನಾನು ನಿನ್ನೆ SP ಅವರ ಹತ್ರ ಬೆಳಿಗ್ಗೆ ಮಾತಾಡಿದ್ದೆ. ಸಾಯಂಕಾಲ 8 ಗಂಟೆವರೆಗೆ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸಗಳಾಗಿದೆ. ಪೂರ್ತಿ ಅದ್ರ ಟ್ರ್ಯಾಕ್ ಮಾಡಲಿಕ್ಕೆ ಸ್ವಲ್ಪ ಸಮಯ ತಗೊಂಡು ಅದನ್ನು ಮಾಡಿದ್ದಾರೆ.